ಈರುಳ್ಳಿ ದರ ನಿಯಂತ್ರಿಸಲಾಗದ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಹಾಗೂ ಸಂಕಷ್ಟಕ್ಕೀಡಾದ ಗ್ರಾಹಕರು ಕಾರ್ಮಿಕರ ರಕ್ಷಣೆಗೆ ಒತ್ತಾಯಿಸಿ ಬಂದರು ಶ್ರಮಿಕರ ಸಂಘದಿಂದ ಬಂದರ್ನ ಕಾರ್ಮಿಕರ ಕಟ್ಟೆ ಬಳಿ ನೇಣು ಹಗ್ಗ ಪ್ರದರ್ಶಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಂದರು ಶ್ರಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಕೆ ಇಮ್ತಿಯಾಜ್ ಮಾತನಾಡಿ, ದೇಶದಲ್ಲಿ 5-6 ತಿಂಗಳ ಹಿಂದೆ ಕೆಲ ರಾಜ್ಯಗಳಲ್ಲಿ ಉಂಟಾದ ಪ್ರಕೃತಿ ವಿಕೋಪದಿಂದಾಗಿ ಈರುಳ್ಳಿ ದರ ನಿಯಂತ್ರಣಕ್ಕೂ ಮೀರಿ ಏರಿಕೆಯಾಗಿದೆ. ಇದರಿಂದಾಗಿ ಮಂಗಳೂರಿಗೆ ಈರುಳ್ಳಿ ಸರಬರಾಜು ಆಗ್ತಾ ಇಲ್ಲ. ದರ ಏರಿಕೆಯು ಮಧ್ಯವರ್ತಿಗಳ ಕೈಯಲ್ಲಿ ಸಿಲುಕಿದೆ. ಏರಿಕೆ ದರ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈರುಳ್ಳಿ ಅಭಾವ, ದರ ಏರಿಕೆ ಬಗ್ಗೆ ಸಂಸತ್ನಲ್ಲಿ ಇತ್ತೀಚೆಗೆ ಚರ್ಚೆ ನಡೆಯಿತು. ಈರುಳ್ಳಿ ಅಭಾವ ಕಾರಣ ಟರ್ಕಿ, ಈಜಿಪ್ಟ್ನಿಂದ 11,000 ಮೆಟ್ರಿಕ್ ಟನ್ ಈರುಳ್ಳಿ ಆಮದು ಮಾಡಿಕೊಳ್ಳುತ್ತೇವೆ. ಬಳಿಕ ಈರುಳ್ಳಿ ದರದಲ್ಲಿ ಇಳಿಕೆ ಕಾಣಲಿದೆ ಎಂದು ಕೇಂದ್ರ ಸಚಿವರೊಬ್ಬರು ಹೇಳಿದ್ದಾರೆ. ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಈರುಳ್ಳಿ ದರ ಮತ್ತಷ್ಟು ಏರಿಕೆ ಕಂಡಿದೆ. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಆಮದು ಮತ್ತು ರಫ್ತು ಮೇಲೆ ನಿಯಂತ್ರಣ ಇದ್ದಿದ್ದರೆ ಇಂತಹ ಕೆಟ್ಟ ಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ ಎಂದವರು ತಿಳಿಸಿದ್ದಾರೆ. ಸಾಮಾನ್ಯ ಈರುಳ್ಳಿ 100 ರೂಪಾಯಿ ಆಸುಪಾಸಿನಲ್ಲಿದ್ದರೆ ಟರ್ಕಿ ಈರುಳ್ಳಿ 150 ರೂಪಾಯಿ ದಾಟಿದ್ದು 200ರ ಗಡಿ ದಾಟುವ ಸಂಭವವಿದೆ. ಬಂದರ್ನಲ್ಲಿ ಒಂದು ಬೆಲೆ ಇದ್ರೆ ಕೇಂದ್ರ ಮಾರುಕಟ್ಟೆಯಲ್ಲಿ ಮತ್ತೊಂದು ಬೆಲೆ ಇದೆ. ಬೆಳಗ್ಗೆ ಒಂದು ದರವಿದ್ರೆ ಮಧ್ಯಾಹ್ನ ಸಂಜೆ ಮತ್ತೆ ದರ ಏರಿಕೆಯಲ್ಲಿ ಹೆಚ್ಚಳವಾಗುತ್ತೆ. ಇದರಿಂದ ಗ್ರಾಹಕರು, ಕಾರ್ಮಿಕರು ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನೀರು ತರಿಸುವ ಈರುಳ್ಳಿ ಬೆಲೆಯು ಗ್ರಾಹಕರಿಗೆ ದುಬಾರಿಯಾದ ಮೋದಿ ನೀತಿಗೆ ಧಿಕ್ಕಾರ. ಆಮದು ಮಾಡಿದ ಈರುಳ್ಳಿಗಳು 200 ರೂಪಾಯಿ ಮಗಳೇ ಇಲ್ಲ. ಸರ್ಕಾರಗಳ ಕ್ರಮಗಳೇ ಇಲ್ಲ. ದಿನಕ್ಕೆ ಏರಿಕೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಇವತ್ತು ಈ ದಿನ 15,000 ಪ್ರತಿ ಕ್ವಿಂಟಲ್ಗೆ ಅಂದರೆ ರಕ್ಕಂ ಬೆಲೆ 150 ರೂಪಾಯಿ ನೀರುಳ್ಳಿ ಬೆಲೆ ದಾಟ್ತಾ ಇದೆ. ಇದರಿಂದಾಗಿ ಗ್ರಾಹಕರಿಗೆ ಸುಮಾರು 160ರಿಂದ 180, ಇವತ್ತು 200ರತ್ತ ಈ ನೀರುಳ್ಳಿ ಬೆಲೆ ಮಂಗಳೂರಿನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಖರೀದಿ ಮಾಡುವಂಥ ಗ್ರಾಹಕರು ದುಬಾರಿಯಾದ ಈರುಳ್ಳಿಯನ್ನು ಖರೀದಿ ಮಾಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಇದನ್ನು ನಂಬಿ ಬದುಕ್ತಾ ಇದ್ದಂಥ ಕಾರ್ಮಿಕರಿಗೆ ಇವತ್ತು ಈ ಈರುಳ್ಳಿ ಬೆಲೆ ಮಾರಕವಾಗಿ ಅವರ ದುಡಿಮೆಗೆ ಮೂಡಿದೆ. ಕಾರ್ಮಿಕರಿಗೆ ಏನು ಈರುಳ್ಳಿ ಬೆಲೆ ಏರಿಕೆ ಆಗಿದೆ, ಕಾರ್ಮಿಕರಿಗೆ ಏನು ನಷ್ಟವಿದೆ. ಇದರಿಂದ ಸತ್ಯಾಂಶವನ್ನು ನಾನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಿನನಿತ್ಯ ನಮ್ಮ ಬಂದರ್ ಪ್ರದೇಶದಲ್ಲಿ 10 ಲಾರಿಗಾರಿಗಳು ಬಂದು 106 ಕಾರ್ಮಿಕರು ದಿನನಿತ್ಯ 600-700 ರೂಪಾಯಿ ಸಂಬಳವನ್ನು ಪಡ್ಕೊಂಡು ಹೋಗುವಂಥ ದಿನ ಇತ್ತು. ಇವತ್ತು ವಿದೇಶದಿಂದ ಎಲ್ಲೆಂದೋ ಈರುಳ್ಳಿ ಬಂದು 130ರಿಂದ 160 ರೂಪಾಯಿಗೆ